ಪ್ರಸಿದ್ಧವಾಗಿದೆ. ಈ ತುಳಸಿ ದೇವಿಯಲ್ಲಿ ಹುಟ್ಟಿದವಳಾಗಿದ್ದಾಳೆಂದರೆ ಪುರಾಣಾಯಣ ದೇವಾಮಕೇತ ಕ್ಷೀರೋದಂ ಕಲಶೀಕೃತ್ವ ನೇತ್ರಂ ಕೃತ್ವಾ ವಾಸುಕಿಂ ತಾನಮಂದರ ಕೃತ್ವಾ ಮಮಂದ ಮಧುದರಂ ಅಮೃತೋಷೋಪಯ ಮುದಿತೋ ಹರೇ ರಾಮಶ್ರು ಕಲಶೇ ನೆಪದತ್ತದ ತತ್ರೋತ್ಪನ್ನ ಲಭ ಇಂಥ ಶಾಸ್ತ್ರ ಪೂರ್ವಕಾಲದಲ್ಲಿ ಕ್ರೀಡಾಗುಣಕ್ಕಂತ ಶ್ರೀಹರಿ ಕಲಶ ಮಾಡಿಕೊಂಡು ಸುಖೀನಾಗನನ್ನು ಮೇನು ಮಂದಾರ ಪರ್ವತ ಕಡುವು ಮಾಡಿಕೊಂಡು ಸಮಸ್ತ ದೇವಾಸ್ತ್ರಗಳನ್ನು ಕುಡಿಕೊಂಡು ಕ್ಷೀರ ಸಮತನವನ್ನು ಮಾಡಿದಂತಾದನು. ಆ ಸಮಯದಲ್ಲಿ ಅಮೃತ ಕಲಶ ಉತ್ಪನ್ನವಾಯಿತು. ಅಮೃತ ಕಲಶ ನೋಡಿ ಸರ್ವೇಶ್ವರನು ಸಂತೋಷಪಟ್ಟನು. ಸಂತೋಷದ ದೃಷ್ಟಿಯಲು ಅಮೃತ ಕಲಶ ಮೇಲೆ ಬಿದ್ದಂತಾಯಿತು. ಇದರಿಂದ ಶ್ರೀ ತುಳಸಿ ದೇವಿ ಹುಟ್ಟಿದಂತಾಕೆ ಆದಳು. ಇಂತಹ ತುಳಸಿ ದೇವಿಯನ್ನು ಯಾವ ಮಾಸದಲ್ಲಿ ವಿಶೇಷವಾಗಿ ಪೂಜಿಸಬೇಕು ಅಂದರೆ ಕಾರ್ತಿಕ್ಯಂ ಸಕಲೇ ಚಾಪೆ ತುಳಸ್ಯಾಂ ಅರ್ಚೇದರಿಂ ದಿನೇ ದಿನೇ ಕಪಿಲದ ಶತಾಧಿಕಂ. ಕಾರ್ತಿಕ ಮಾಸ ವಿಶೇಷವಾಗಿ ಶ್ರೀ ತುಳಸಿಯನ್ನು ಅರ್ಚಿಸಿದರೆ ಕಪಿಲಗೋದು 100 ಅಧಿಕ ಕೊಟ್ಟಂತಹ ಫಲಪ್ರಾಪ್ತಿಯಾದೀತು. ಇಂತಹ ತುಳಸಿ ದೇವಿಯನ್ನು ಯಾವ ರೂಪದಲ್ಲಿ ಪೂಜಿಸಬೇಕು ಅಂದರೆ ಕನಕ್ಕೆ ವಾತಪಟಕೆ ಸಂದಿಲೆ ಸುಸ್ತಿಗೆ ಪಿವಾನ್ ಸಕೋಚೆ ನಾಳಿಕೇರವ ದೇವಂತರ್ಗಪ್ಪೇತು ಸುವರ್ಣಮಯವಾದ ಮೂರ್ತಿಯನ್ನು ಇಟ್ಟು ಪೂಜಿಸಬೇಕು. ಅದು ತುಳಸಿಂಬಾಗಿ ಪದ್ಮಾಸನತ್ತು. ಆ ಪದ್ಮಾಸ ಸಕೋಚ ನಾಳಿಕೇರ ಪ್ರಮುಖ ತಾಂಬೂಲ ತಂದೂಲಮ ಸುಸ್ತಿಗೆಯನ್ನಿಟ್ಟು ಆ ಸುಸ್ತಿಕಾ ಮಧ್ಯದಲ್ಲಿ ಮೇಘಶ್ಯಾಮ ಪೀತಕೌಶೇವಾಸಂ ಶ್ರೀವತ್ಸಾಂಗ ಕೌಸ್ತವ ಭಾಷಿತಾಂಗಂ ಪುಣ್ಯೋ ಪುಂಡರೀಕಾಯತಾಕ್ಷ ವಿಷ್ಣು ಮಂದಿರ ಸರ್ವೋಕೇಕ ಎಂಬಂಥ ಧ್ಯಾನಗಮ್ಯವಂತ ಶ್ರೀಹರಿಯನ್ನು ಪೂಜಿಸಬೇಕು. ಈ ಪ್ರಕಾರ ಧ್ಯಾನಗಮ್ಯವಂತ ಶ್ರೀ ತುಳಸೀದೇವಿ ನೃತ್ಯೋತ್ಸವ ಮಾಡಿದಂಥ ಅರ್ಘ್ಯಪಾದ್ಯಾದಿ ಷೋಡಶೋಪಚಾರ ದೀಪಾವಳಿ ನಾಮ ಸಂಖ್ಯೆ ಸಂತುಷ್ಟ ಅಂತ ಶ್ರೀಹರಿಯರು ನೋಡಿದಂಥ ಮಹಾಜನ ಮಾಡಿಸಿದ ಕರ್ತವ್ಯ ಬರುವಂಥ ಆಧ್ಯಾತ್ಮಿಕ ಆದಿಭೌತಿಕ ದೀರ್ಘ ಅನುಗ್ರಹಿಸಿಕೊಡಬೇಕು ಅಂತ ಧ್ಯಾನಾಸನಲ್ಲಿ ಪುಷ್ಪವನ್ನು ಹಾಕಿ ನಮಸ್ಕರಿಸಬೇಕು. ಗೋವಿಂದಾನಿ ಗೋವಿಂದ.